ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲರಿ. ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ, ಹೊಸಂಗಡಿ. ಕಲಿತ ಶಾಲೆಯ ಋಣ ತೀರಿಸಲಾಗದು. ಶ್ರೀ ರಾಮದಾಸ್ ಭಟ್. ಮಂಜೇಶ್ವರ ಕಲಿತ ಶಾಲೆಯ ಋಣವನ್ನು ಎಂದಿಗೂ ತೀರಿಸಲಾಗದು ಎಂದು ಶ್ರೀ ರಾಮದಾಸ್ ಭಟ್ ಅವರು ಹೇಳಿದರು. ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಗಳ ಶತಮಾನೋತ್ಸವ ಸಂಭ್ರಮ 2025 ನಿಮಿತ್ತ ನಮ್ಮ ಶಾಲೆ ನಮ್ಮ ಹೆಮ್ಮೆ ಧ್ಯೇಯವಾಕ್ಯದಡಿಯಲ್ಲಿ ಜರುಗಿದ ರಸಪ್ರಶ್ನೆ ಸ್ಪರ್ಧೆಯ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಉದ್ಘಾಟಿಸಿ ಶಾಲೆಯ ಶತಮಾನೋತ್ಸವದ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಜರುಗುವಂತೆ ಆಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತ್ ಅನಂತೇಶ್ವರ ದೇವಳದ ಉಪಾಧ್ಯಕ್ಷರು, ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಗಳ ಕರೆಸ್ಪಾಂಡೆಂಟ್ ಆಗಿರುವ ನಿತಿನ್ ಚಂದ್ರ ಪೈ ಅವರು ದೀಪ ಬೆಳಗಿ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ನಾವು ಕಲಿಯುತ್ತಿರುವ ಶಾಲೆಯ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ಶಾಲೆಯ ಬಗ್ಗೆ ನಾವು ತುಂಬ ಹೆಮ್ಮೆ ಪಡುವಂತಾಗಬೇಕೆಂದು ಹೇಳಿದರು. ಮುಕ್ತ ವಿಭಾಗದ ಪ್ರಶ್ನೆಯಲ್ಲಿ ಕುಮಾರಿ ಮನಸ್ವಿ 10ನೇ ತರಗತಿ ವಿದ್ಯಾರ್ಥಿನಿಯು ಬಹುಮಾನವನ್ನು ರಾಮದಾಸ್ ಭಟ್ ಇವರಿಂದ ಪಡೆದಳು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಫೈಲು, ಪೆನ್ನುಗಳನ್ನು ಶಾಲಾ ಪ್ರಬಂಧಕರಾದ ಪ್ರಶಾಂತ್ ಹೆಗ್ಡೆ, ರಾಮದಾಸ್ ಭಟ್ ಹಾಗೂ ನಿತಿನ್ ಚಂದ್ರ ಪೈ ಅವರು ವೇದಿಕೆಯಲ್ಲಿ ಸಾಂಕೇತಿಕವಾಗಿ ವಿತರಿಸಿದರು. ವೇದಿಕೆಯಲ್ಲಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ CA ಸುನಿಲ್ ಭಟ್, ಶಾಲಾ ಪ್ರಬಂಧಕರಾದ ಪ್ರಶಾಂತ್ ಹೆಗ್ಡೆ, ಕಾರ್ಯಕ್ರಮದ ಸಂಚಾಲಕರಾದ ದೇವದಾಸ್ ವಿ ಪ್ರಭು, ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲೆಯಾದ ಸುಮನಾ ಐಲ್, ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಸುರೇಖಾ ಮಲ್ಯ ಎಂ, LP ವಿಭಾಗದ ಮುಖ್ಯೋಪಾಧ್ಯಾಯರಾದ ತೇಜಸ್ ಕಿರಣ್, ಹೈಯರ್ ಸೆಕೆಂಡರಿ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಬಶೀರ್ ಬಿ, LP ವಿಭಾಗದ ಅಧ್ಯಕ್ಷರಾದ ಎಂ ಅಹಮ್ಮದ್ ಸಿಹಾದ್, ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದ ಫರೀದಿ MP, ಉಪಾಧ್ಯಕ್ಷರಾದ H ಮೊಹಮ್ಮದ್ ಉಪಸ್ಥಿತರಿದ್ದರು. ಶತಮಾನೋತ್ಸವದ ಸಮಿತಿ ಅಧ್ಯಕ್ಷರಾದ CA ಸುನಿಲ್ ಭಟ್ ಸ್ವಾಗತಿಸಿ ಶಾಲಾ ಮ್ಯಾನೇಜರ್ ಪ್ರಶಾಂತ್ ಹೆಗ್ಡೆ ಧನ್ಯವಾದವಿತ್ತರು. ಹೈಯರ್ ಸೆಕೆಂಡರಿ ವಿಭಾಗದ ಸ್ಪರ್ಧೆಗಳು ಆರಂಭವಾಗಿ UP ಹಾಗೂ ಹೈಸ್ಕೂಲ್ ವಿಭಾಗದ ರಸಪ್ರಶ್ನೆಗಳು ಜರುಗಿದವು. UP ವಿಭಾಗದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಧನುಷ್ ಶೆಟ್ಟಿ 6ನೇ A ತರಗತಿ ಪ್ರಥಮ, ಪೃಥ್ವಿನ್ ಪ್ರಭು 7C ದ್ವಿತೀಯ ಬಹುಮಾನ ಪಡೆದುಕೊಂಡರು. ಹೈಸ್ಕೂಲ್ ವಿಭಾಗದಲ್ಲಿ ಚೈತ್ರಿಕಾ M 9C ತರಗತಿ ಪ್ರಥಮ, ಅನುಶ್ರೀ S 9C ತರಗತಿ ದ್ವಿತೀಯ ಬಹುಮಾನ ಪಡೆದುಕೊಂಡರೆ, ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಮೊಹಮ್ಮದ್ ಫವಾಜ್ +1 ಸೈನ್ಸ್ ಪ್ರಥಮ ಬಹುಮಾನ, ಪವಿತಾ ಅಲ್ವಾರಿಸ್ +2 ಕಾಮರ್ಸ್ ವಿಭಾಗ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.